ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟದ ಕಾವು ಇನ್ನೂ ಆರಿಲ್ಲ. ಸೌಜನ್ಯ ಪ್ರಕರಣ ಮರು ತನಿಖೆಗೆ ಆಗ್ರಹಿಸಿ ಕಾರ್ಕಳದ ಕುಕ್ಕುಂದೂರು ಮೈದಾನದಲ್ಲಿ ಮಹೇಶ್ ಟಿಮ್ರೋಡಿ ನೇತೃತ್ವದಲ್ಲಿ ಜನಾಂದೋಲನ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಮಹೇಶ್ ಟಿಮ್ರೋಡಿ, ಸೌಜನ್ಯ ಪರ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ನಾವು ಕೋರ್ಟ್ಗೆ ಹೋಗದೆ ಬೀದಿಯಲ್ಲೇ ನ್ಯಾಯ ಕೇಳ್ತೇವೆ. ನಮ್ಮನ್ನ ಕೆಣಕಬೇಡಿ, ಕೆಣಕಿದಲ್ಲಿ ಹೋರಾಟದ ಸ್ವರೂಪ ತೀವ್ರವಾಗಲಿದೆ ಎಂದು ಎಚ್ಚರಿಸಿದರು. ವಾಸ್ತವ ಸ್ಥಿತಿ ನಿರ್ಮಾಣ ಆಗ್ತದೆ. ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆಗ್ತದೆ ಇದು. ಅರೆ ಅತ್ಯಾಚಾರಿಗಳೇ, ಒಂದು ವೇಳೆ ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಿದ್ರೆ ಈ ರೀತಿಯ ಒಂದು ಕೆಲಸ ನೀವು ಮಾಡ್ತೀರಾ? ಅರೆ ಸೀನಪ್ಪಣ್ಣ, ಅರೆ ಕಾಮಣ್ಣ, ನಿನಗೆ ಹೇಳ್ತಾ ಇದ್ದೇನೆ, ಬರೇ ಸೌಜನ್ಯ ಎರಡ ನನವರಿಗೇನ್ವೆ ಯಾನ್ ಬುಕ್ಕರೆಡಕೇನ್ವೆ ಯಾನ್ ಬೋದು ಸೀನಪ್ಪಡ ನಟ್ವೆ ಸೀನಪ್ಪೆ ಅನ್ನಪಡ ನಟ್ಟೋಡೆ ಸ್ವಾಮಿ ನಟ್ಟೋಡೆ ಅನ್ನಪಡ ನಟ್ಟಂದ ನಂಚಿನ ಸಾಧ್ಯನೆಜ್ಜಿ ಯಾನಕ್ಕೆ ತುಳುನಾಡು ನಟ್ಟು ನಯಲೊಲ್ಲೆ ತುಳುನಾಡು ಎಡ್ಡೆ ದಾನಿಲೊಲ್ಲೇರಿ ಐರ್ದಾದ ತುಳುನಾಡದ ಈ ವ್ಯವಸ್ಥೆ ಇಂಚಿನ ಆತನಿಗೆ ಎನ್ನಾಗ ಇನ್ನು ಈರು ಮನ್ಪಣಂಚಿನ ಈ ವ್ಯವಸ್ಥೆನೆ ಆತನ ಈರೆಗೆ ನೇನು ಮಾತ ತೂದಲ ಇರು ಮೌನವು ಶರಣಾತ ನಾವು ಬಾರಿ ತಪ್ಪು ಖಂಡಿತವಾದಲ ಒಂದು ದುಂಬುದ ದಿನ ಇನಿ ದಾಯಗೆ ನಮ್ಮ ಇಂಚಿ ಕಾಲಿ 8 ವರ್ಷ ನಗನೆ ಆಲೊಂದು ಡ್ರೆಸ್ ಚೇಂಜ್ ಪಡೊಂದು ರೂಮ್ಗೆ ಬಾಕಿಲ್ ಬಾರ್ದು ಡ್ರೆಸ್ ಚೇಂಜ್ ಮಂತಂದಿದ್ದಲು ಯಾನ ಬೆದ್ದಿ ಅಪ್ಪೆ ಬಾಕಿಲ್ ಎತ್ತುಲೈ ಬೋಂಡಲ್ಲ ದಾದಮ್ಮ ಇರಗ ಯಾನ್ ಡ್ರೆಸ್ ಚೇಂಜ್ ಮಂತಂದುಲ್ಲೆ ಗೊತ್ತುಜ್ಜ ಅನ್ನೊಂದು ಇತ್ತಲು ಒಂಜಿ ಕರ್ಲು ತುಂಡಾದ ಬತ್ತನ ಜೋಕುಲು ತಂಗಡಿ ನಗಲು ಪಂಡಲ ಅಗ್ಲೆಗೆ ನೆರೊಂದಿತ್ತಾಲು ನಾನೇ ನಿಗ್ಲೆ ಕಣ್ಣು ತೋಜ್ಜ ಎನ್ನ ಬಾಲೆನೆ ಮೇಯ್ಟು ಒಂಜಿ ತುಂಡು ಗುಂಟೆ